ಬಿಲ್ಲವಾಸ್ ಫ್ಯಾಮಿಲಿ ದುಬೈಯವರ ಆಯೋಜನೆಯಲ್ಲಿ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ತತ್ವವನ್ನು ಜಗತ್ತಿಗೆ ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜಯಂತಿಯನ್ನು ಗುರುಪೂಜೆಯೊಂದಿಗೆ ಭಕ್ತಿಭಾವದಿಂದ ಆಚರಿಸಲಾಯಿತು. ದುಬೈನ ಗ್ಲೆಂಡೆಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಿತಿನ್ ಶಾಂತಿ ಅವರ ನೇತೃತ್ವದಲ್ಲಿ ನಡೆಯಿತು. ನಾರಾಯಣ ಶ್ರೀ ಗುರು ನಾರಾಯಣ ನಾರಾಯಣ ಶ್ರೀ ಗುರು ನಾರಾಯಣ. ಕಾರ್ಯಕ್ರಮದ ಅಂಗವಾಗಿ ವಿದೂಷಿ ರೂಪಾ ಕಿರಣ್ ಅವರ ಮಾರ್ಗದರ್ಶನದಲ್ಲಿ ಮಕ್ಕಳ ಹಾಗೂ ಮಹಿಳೆಯರ ತಂಡಗಳಿಂದ ನಡೆದ ಕುಣಿತ ಭಜನೆ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿತು. ಅದೇ ರೀತಿಯಾಗಿ ರಾಜರಾಜೇಶ್ವರಿ ಭಜನಾ ತಂಡ ಮತ್ತು ಮಂಗಳೂರಿನಿಂದ ಆಗಮಿಸಿದ ಖ್ಯಾತ ಭಜನಾ ಗಾಯಕ ಹಾಗೂ ಹಾರ್ಮೋನಿಯಂ ವಾದಕ ಸುದೇಶ್ ಹೊಸಬೆಟ್ಟು ಅವರ ಭಜನಾ ಸಂಕೀರ್ತನೆ ಸಮಾರಂಭಕ್ಕೆ ಆಧ್ಯಾತ್ಮಿಕತೆ ಮತ್ತು ಉತ್ಸವಮಯ ವಾತಾವರಣವನ್ನು ಹೆಚ್ಚಿಸಿತು. ಈ ಸಂದರ್ಭದಲ್ಲಿ ಬಿಲ್ಲವ ಫ್ಯಾಮಿಲಿ ದುಬೈ ಸಂಘಟನೆಯ 27ನೇ ವರ್ಷದ ಅಂಗವಾಗಿ ನಡೆಯಲಿರುವ ಬಿಲ್ಲವ ವೈಭವ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮತ್ತು ಮುಹೂರ್ತ ನೆರವೇರಿತು. ಅತಿಥಿಗಳು, ಸಲಹಾ ಸಮಿತಿಯ ಸದಸ್ಯರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭವನ್ನು ಸಂಘಟನೆಯ ಜೊತೆ ಕಾರ್ಯದರ್ಶಿ ಯತಿರಾಜ್ ಕೋಟ್ಯ ನಿರೂಪಿಸಿದರು. ಊರಿನಿಂದ ಆಗಮಿಸಿದ ವಿಶೇಷ ಅತಿಥಿ ಹಾಗೂ ಅರ್ಚಕರಾದ ನಿತಿನ್ ಶಾಂತಿ ಅವರು ಗುರುಪೂಜೆ, ಪ್ರಾರ್ಥನೆ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಕಾರ್ಯಕ್ರಮಕ್ಕೆ ಭಾವನಾತ್ಮಕತೆ ಮತ್ತು ಗಂಭೀರತೆಯನ್ನು ತಂದರು. ಕಾರ್ಯಕ್ರಮವು ಬಂದ ಭಕ್ತರಿಗೆ ವಿಶೇಷ ಮೆಚ್ಚುಗೆಯಾಗಿತ್ತು. ಕಾರ್ಯಕ್ರಮದಲ್ಲಿ ದುಬೈನ ವಿವಿಧ ಸಂಘಟನೆಗಳ ಗಣ್ಯರು, ಸಮಾಜದ ಬಾಂಧವರು ಹಾಗೂ ಅನೇಕ ಗುರುಭಕ್ತರು ಭಕ್ತಿಭಾವದಿಂದ ಪಾಲ್ಗೊಂಡರು. ಅಧ್ಯಕ್ಷರಾದ ದೀಪಕ್ ಎಸ್ಪಿ ಸ್ವಾಗತ ಭಾಷಣ ಮಾಡಿ ಎಲ್ಲರಿಗೂ ಸ್ವಾಗತ ಕೋರಿದರು. ನಂತರ ಅಶೋಕ್ ಪೂಜಾರಿ ಮುಳಿಯಾ ಧನ್ಯವಾದ ಸಲ್ಲಿಸಿದರು. ಬಿಲ್ಲವಾಸ್ ದುಬೈನ ಹಿರಿಯರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬಿಲ್ಲವ ಫ್ಯಾಮಿಲಿ ದುಬೈ ಆಶ್ರಯಡು ಬ್ರಹ್ಮಶ್ರೀ ನಾರಾಯಣ ಗುರುಲಿನ 171 ಜನ್ಮದಿವಸ ಆಚರಣೆ ಮಾಡ್ತಂದಿಲ್ಲ. ಬಾರಿ ವಿಜೃಂಭಣೆದ ಈ ಗುರು ನಾರಾಯಣ ಜಯಂತಿನ ಆಚರಣೆ ಮಾಡ್ತದ. ಈ ಆಚರಣೆ ಊರುಡ್ದು ನಿತಿನ್ ಶಾಂತಿ ಭಟ್ರು ಬತ್ತದು ಈ ಕಾರ್ಯಕ್ರಮವನ್ನು ಭಾರಿ ಎಡ್ಡ ರೀತಿ ಮಾಡಿಕೊಡ್ತೀರಿ. ಅಂಚನೆ ಎಂಕಲ್ನ ಶ್ರೀ ರಾಜರಾಜೇಶ್ವರಿ ಭಜನಾ ತಂಡ ಆಕಲ ನೇತೃತ್ವಡು ಭಜನಾ ನಡೆದು ವಿದೂಷಿ ರೂಪ ಕಿರಣ್ ಮೇರ ನೇತೃತ್ವಡು ನೃತ್ಯ ಭಜನೆ ನಡೆದು ಮಹಾಮಂಗಳಾರತಿ ಅಂಡ್ ಮಹಾಪ್ರಸಾದ ಕೊರಿಯಾ ಮಸ್ತ್ ಜನ ಈ ಉಪ್ಪುನ ಪೂರ ಭಕ್ತಾಭಿಮಾನಿಗಳು ಬತ್ತದು ಈ ಕಾರ್ಯಕ್ರಮವನ್ನು ಒಂಜಿ ಪುರ್ಲು ರೀತಿಡ್ ಯಶಸ್ವಿ ಮತ್ತು ಕೊಡ್ತೀರ ಪಂಡ್ರೆ ಭಾರಿ ಪೆರ್ಮೆ ಒಂದುಂಡು. ಬಿಲ್ಲೋ ಫ್ಯಾಮಿಲಿ ದುಬೈದ ದೇಹದಾದ ಪಂಡ
ಮುಲ್ಪ ಎಂಕಲ್ ಪೂರ ಸಮಾಜದ ಪೂರ ಸೇರೊಂದು ನೆಟೆ ನಮ್ಮ ಊರುಡಿತ್ತಿನ ನಮ್ಮ ಗುರುಕುಲ ದಾದ ಪಂತೇರು ಪಂಡಾಂಡ ನಮ್ಮ ವಿದ್ಯಾದಾನ ಮನ್ಪಣ ನಮ್ಮ ಮಹಾಮಲ್ಲದಾನ ಎಂಕಲ್ನ ಬಿರ್ಲಾ ಫ್ಯಾಮಿಲಿ ನುಯೆ ಒಂಜಿ ಉದ್ದೇಶ ವಿದ್ಯೆಡ್ ಏತ್ ಎಂಕ್ಲೆ ಸಹಾಯ ಮನ್ಪರ ಆಪುಂಡ ಆತ್ ಸಹಾಯ ಮನ್ಪಣ ಎಂಕ್ಲ ಉದ್ದೇಶ ಇದು ಬೇತೆ 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 ಕಾರ್ಯಕ್ರಮ ಒಂದೊಂದಿಲ್ಲ ಇನ್ನಿತ ಈ ಸುರುತ ಕಾರ್ಯಕ್ರಮ ಬಿರ್ಲಾ ಫ್ಯಾಮಿಲಿ ದುಬೈದ ಈ ಗುರು ಪೂಜೆ ಮಂತದು ನನ್ನ ದುಂಬುಗು ಅಕ್ಟೋಬರ್ 26 ಆನ್ಯುವಲ್ ಡೇ ಪ್ರೋಗ್ರಾಮ್ ನಡಪೆರಂಡು ಬಿರ್ಲಾ ಬಾಬಾಯಿ ಪಂಚಿನ ಒಂಜಿ ಕಾರ್ಯಕ್ರಮ ನಡಪೆರಂಡು ಆ ಕಾರ್ಯಕ್ರಮ ನಿಖಲ್ ಭಾಗಿಯಾದ ಈ ಕಾರ್ಯಕ್ರಮನು ಪೊರ್ಲುದ ಯಶಸ್ವಿ ಮಂತುಗೋಡು ಬಂದು ನಿಖಲ್ಡ ಕೇನೊಂದಿಲ್ಲ ಅಂಚನೆ ದುಂಬದ ಬೇತೆ ಬೇತೆ ಕಾರ್ಯಕ್ರಮ ಹಮ್ಮಿಕೊಂಡದ ಆ ಕಾರ್ಯಕ್ರಮದ ಪಂಡ ಬಿಲ್ಲವ ಚಾಂಪಿಯನ್ ಕ್ರಿಕೆಟ್ ಅವಾರ್ಡ್ ಬಿಲ್ಲವಾಸ್ ಬ್ಯಾಡ್ಮಿಂಟನ್ ಅವಾರ್ಡ್ ಅತ್ತನ ವಿಹಾರ ಕೂಟ ಅವಾರ್ಡ್ ಇಂಚಿಂದ ಬೇತೆ ಬೇತೆ ಕಾರ್ಯಕ್ರಮ ಎಂಕಲು ನಡಪ ಬಂದ ತೀರ್ಮಾನ ಮಂತದ ಆಯ್ತ ಒಟ್ಟಿಗೆ ಒಂಜಿ ಪ್ರಥಮ ಬಾರಿಗೆ ಸುರುತು ಅದು ಈ ವರ್ಷ ಒಂಜಿ ಬಿಸ್ನೆಸ್ ಪ್ರೊಫೆಷನಲ್ ಮೀಟ್ ಪಂಪಿನ ಒಂಜಿ ಕಾರ್ಯಕ್ರಮ ಪ್ರಯತ್ನ ಬರೋದಿಲ್ಲ ಆಯ್ತು ಉದ್ದೇಶದ ಪಂಡ ಮಸ್ತ್ ಬಿಲ್ಲವಾದ ಮೂಲ ಇವೇಡ್ ಮಸ್ತ್ ಬಿಲ್ಲವ ಸಮಾಜದ ಬಾಂಧವ್ಯರು ಮಸ್ತ್ ಬಿಸ್ನೆಸ್ ಮ್ಯಾನ್ ಹಾಕ್ಲಿಲ್ಲ ರಕ್ಲೇನ್ ಬರೋ ಒಟ್ಟು ಸೇರ್ಸೋದು ಆಯ್ತ ಒಟ್ಟಿ ಈ ಪ್ರೊಫೆಷನಲ್ಸ್ ಮಂಪಿನ ಒಂಚಿ ಏತದ ಮಲ್ಲವಲ್ಲ ಬಿಲ್ಲವ ಸಮಾಜ ಉಳ್ಳರ ಅಕ್ಲೆಲ್ಲ ಒಂಜಿ ಒಟ್ಟಿ ಸೇರ್ಪಾಡೆ ಮಂತದ್ದು ನಮ್ಮ ಇಡೆಗ್ ಏತವ್ ಪರ ಊರದು ಇಡೆ ಬತ್ತದು ಬೇಲೆಗ್ ಒಂಜಿ ಏತೋ ಜನ ಅವಕಾಶಗ್ ತಿರ್ಗೊಂದುಪ್ಪನ ಪೊರ್ತುಡು ಇಂಚಿಂದ ಒಂಜಿ ಮೀಟ್ ಬಹುಶಃ ಎಡ್ಡೆ ಆವು ಪಂಪಿನ ಉದ್ದೇಶ ಈ ಕಾರ್ಯಕ್ರಮ ಎಂಕುಲು ಬೇಗುಡು ಮಂತೊಂದುಲ್ಲ ಅಂಚದುಪ್ಪನ ಈ ಕಾರ್ಯಕ್ರಮ ಯಶಸ್ವಿ ಆವುಡು ಪಂದಾಂಡ ಪೂರ ಸಮಾಜದ ಪೂರ ಬಾಂಧವ್ಯರ್ಲು ನೆಕ್ಕೆ ಸೇರ್ದು ಈ ಕಾರ್ಯಕ್ರಮ ಯಶಸ್ವಿ ಮನ್ಪುಡೆ ಪನ್ನೊಂದು ಬಿಲ್ಲವದ ಫ್ಯಾಮಿಲಿ ಪರವಾದ ಕೇನೊಂದಿಲ್ಲ. ಜೈ ಗುರುದೇವ. ಪ್ರಶಾಂತ್ ನಾಯರ್, ರಮೇಶ್ ಸುವರ್ಣ, V4 ನ್ಯೂಸ್ ದುಬೈ.